ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬಾ ಡಿಫ್ರೆಂಟ್. ಸೊ ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ, ಯಾಕಂದರೆ ಅಮ್ಮ ಕಿಚನಲ್ಲಿದ್ದಾರೆ, ನಾನು ಬೆಡ್ರೂಮಲ್ಲಿ ಲಾಕ್ ಮಾಡಿದ್ದೀನಿ. ಓಕೆನಾ? ಸೊ ಅಮ್ಮನಿಗೆ ಹೇಳ್ತಾ ಇದ್ದೀನಿ, ನಾನು ಇವತ್ತು ಅವರಿಗೆ ಡೈಮಂಡ್ ಕೊಡ್ತಾ ಇದ್ದೀನಿ ಅಂತ. ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಏನು ಅಂತ. ಅವ್ರು ನಿಜ ಅನ್ಕೋತಾರೆ, ಬಟ್ ಇದು ಪ್ರ್ಯಾಂಕ್ ಆಗಿರುತ್ತೆ. ನೋಡ ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರಂತ. ಇದಕ್ಕೆ ಅವರಿಗೆ ಸಿಗುವಂಥ ಉಡುಗೊರೆ ಡೈಮಂಡ್ ಅಲ್ವಾ? ಆ ಡೈಮಂಡ್ ಸುಲಭವಾಗಿ ಸಿಗುತ್ತೆ ಎಲ್ಲರಿಗೂ? ಇಲ್ಲ. ಸೊ ನಾನು ಈ ಥರ ಚಿಟ್ಟಲ್ಲಿ ಬರೆದಿಟ್ಟಿದ್ದೀನಿ. ಇದನ್ನು ಒಂದೊಂದು ಕಡೆ ಇಡ್ತೀನಿ ಮನೆಯಲ್ಲಿ. ಅವರು ಹುಡುಕ್ಬೇಕು ಯಾವ ಚಿಟ್ ಎಲ್ಲಿದೆ ಅಂತ. 5ನೇ ಚಿಟ್ಟಿಗೆ ಬಂದಾಗ ಅವ್ರಿಗೆ ಅವರ ಉಡುಗೊರೆ ಸಿಗುತ್ತೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದರಲ್ಲಿ ಉಡುಗೊರೆ ಇಲ್ಲ. ನೋಡ ಅಮ್ಮನ ರಿಯಾಕ್ಷನ್ ಹೇಗಿರುತ್ತಂತ. ಫುಲ್ ಖುಷಿಯಿಂದ ಆಗ್ತಾರ, ಅದು ನನಗೆ ಹೊಡಿತಾರ, ಬೀಳುತ್ತಾ. ಲೆಟ್ಸ್ ಸಿ, ಐ ಆಮ್ ಸೂಪರ್ ಎಕ್ಸೈಟೆಡ್. ಆಲ್ ದಿ ಬೆಸ್ಟ್ ವಿಶ್ ಮಾಡಿ, ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಚಿಟ್ ನನ್ನ ಕೈಲಿದೆ. ಇಲ್ಲಿ ಇದನ್ನು ಅಮ್ಮನಿಗೆ ಕೊಡ್ತೀನಿ. ಅವರು ಏನು ಇರೇಗೊಂಜಿ ಪಜಲ್ ಗೊತ್ತಂಡೆ. ಸೊ ಇರೇಗೊಂಜಿ ಪಜಲ್ ಒಂದೊಂಜಿ ಗೇಮ್ ಅವೇ. ಈ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು? ಕಿಚನ್. ಸೊ ಕಿಚನ್ ಪೋದ್ ನಾಡ್ಲೆ ಅಲ್ಪ ಏನಾರ ಉಂಡು. ಕಿಚನ್ ಪೋದ್ ನಾಡೋಡ. ಈ ದಾದ ನಾಡನು ತೂಲೆ ಕಿಚನ್ ದಿ ರಟಿ ಮಾಡ್ಕೊಂಡು ಓಲು ಅಲ್ಪ ನಾಡ್ಲೆ ಓಲಾಡಲು ದಾದ ಉಂಟನು ತೂಲೆ. ನಾನು ರಾತ್ರಿ 9:30 PM ಟು 11 PM ಹಾಲ್ನಲ್ಲಿ ಯಾಕೆ ಇರುತ್ತೇನೆ? ಬಿಗ್ ಬಾಸ್. ಒಲೆ ಅಲ್ಪದಾದರುಂಡು. ಓದು ಪಿನಿ ನಾಡ್ಲೆ ದಾದ ಮಾತ ಮಲ್ಪುವನ. ಫ್ರಿಡ್ಜ್ ಅಲ್ಲಿ ನಿಮ್ಗೆ ಯಾವ ಐಟಮ್ ತುಂಬಾ ಇಷ್ಟ? ಫಿಶ್. ಫಿಶ್ ನಾಡ್ಲೆ ಫಿಶ್ ಫಿಶ್ ದಿಯಾಗಿತ್ತಿಗೆ ತುಳ್ಳೈ ಮಾತಿಗೆ ಒಂದು ಆಸ್ತಿ ದೀಪನ ಏನೇ ನಾಡು ನೀವೇ ಫಿಶ್ ಬೇರೆ ಏನಾಗಿದೆ ಇಷ್ಟ? ಫ್ರಿಡ್ಜ್ ಇಡಿಗೆ ಏನು ಇಷ್ಟ? ಐಸ್ ಕ್ರೀಮ್. ರಾಮ ನನಗೆ ಯಾವ ಟಾಯ್ಸ್ ಅಂದ್ರೆ ತುಂಬಾ ಇಷ್ಟ? ಟೆಡಿ ಬೇರ್. ಯಾರಿಗೆ? ಮಗಳಿಗೆ. ನಾಡ್ಲೆ ಟೆಡಿ ಬೇರ್ ನಾನಾಗ್ಲೆ ಅಲ್ಕೊಂಡು ಅಲೆ ಅಲ್ಕೊಂಡು. ಅಯ್ಯೋ ನಾಡ್ಲೆ ನಂಬರ್ ಮನೆಯ ಹೊರಗೆ ನಿಮಗೆ ಒಂದು ಕಾಗಿದೆ ಗಿಫ್ಟ್.
ಉಂತಲೇ ದಾದ ಪನ್ನೋಡು ದಾದ ಗಿಫ್ಟ್ ದಾದ ಬನ್ಲಿ ಗಿಫ್ಟ್ ಗೋಲ್ಡ್ ದಾಯಿರಿ ಗೋಲ್ಡ್ ಕೊರೋಡು ತುಲೆ ಬೋಡ ಇರೇಗ ಬೋಡ ಎಂಕ ಮಗಲ್ ಕೊರ್ನೆ ಪೂರ ಇಷ್ಟನೇ ಬೋಡ ಗೋಲ್ಡ್ ಆವಡ ಏನು ಇಷ್ಟ ಯಾನ ಅಣ್ಣ ಇಷ್ಟನೇ ಇರುವೇರ್ಲ ಇಷ್ಟ ಯಾನ್ ಇಷ್ಟನ ದೀಪು ಇಷ್ಟನ ದೀಪು ಇಷ್ಟ ಫಸ್ಟ್ ದೀಪುನ ಇಷ್ಟ ಮಲ್ತಾನೆ ನಿನ್ನ ಇಷ್ಟ ಫಸ್ಟ್ ದೀಪು ಇಷ್ಟ ದೀಪುನ ಇಷ್ಟ ಮಲ್ತಾನೆ ನಿನ್ನ ಇಷ್ಟ ಮಲ್ತಿಲ್ಲ ತುಲ್ಲ ಪಡಿ ಇರೇಗು ದೀಪು ಇಷ್ಟ ದಾದುಂಡು ಅಮ್ಮನ್ಗೆ ಒಂದು ಡೈಮಂಡ್ ಗಿಫ್ಟ್ ಅಥವಾ ಗೋಲ್ಡ್ ಗಿಫ್ಟ್ ಅಥವಾ ಸಿಲ್ವರ್ ಗಿಫ್ಟ್ ಏನಿದೆ ಅಂತ ನೋಡಿ ಇಜ್ಜತೆ ಒಂದಿಟ್ಟು ಮಗ ಬರ್ತೀನಿ ನೀರಲ್ಲಿ ಉಂಡಲ್ಲಿ ದಾದಲ್ಲ ಬೋಡಿತ್ತನೆ ನೆಟ್ಟೆತ್ತಿನ ಗೇಮ್ ದಾದಿತ್ತಿನ ಗೇಮ್ ಎಂಚೆತ್ತಿನ ಬರ್ಲಿಕ್ಕೆ ಸೂಪರ್ ಇತ್ತಿನ ಮಸ್ತ್ ಮಂಗ ಬಲ್ತಲ್ಪುಲ್ಲಿ ನೆಟ್ಟು ದಾಲ ಇಚ್ಚಿ ಎಂಕ ಮಗಲುಲ್ಲತ್ತೆ ಮಗಲೇ ಯಾವ ಎಂಕ ಮಗಲೇ ಮಲ್ಲ ಗಿಫ್ಟ್ ಅತ್ತೆ ಬಕ್ಕ ಉಂದು ಯಾನ್ ಪಲ್ಪಿನ ಊಟ ಈಗ ಅನ್ಕೊಂಡು ಓ ದೇವರೇ ಕುಡ್ಡ ಬೇಜಾರ್ ಮಲ್ಪೋರ್ ಸೀರೆ ಬಂದಿ ಗಿಫ್ಟ್ ಇರೆ ಗೊಂಜಿ ಗಿಫ್ಟ್ ಥ್ಯಾಂಕ್ ಯು ದಾದದಿ ಯಾಕ ಹೋಗ್ತೀನಿ ಕಣ್ಣೀರೇ ಥ್ಯಾಂಕ್ ಯು ಡೈಮಂಡ್ ಮುಗುಬಟ್ಟು ಸರ್ಪ್ರೈಸ್ ಯಾಕ ಕತ್ತೀನಿ ಮೊರಡಿ ಓ ಕಂಡು ಸೊ ಯಾ ಟಾಸ್ಕ್ ಅಲ್ಲಿ ಹೇಳ್ದಂಗೆನೆ ಡೈಮಂಡ್ ಇರುತ್ತಾ ಇಲ್ವಾ ಅಮ್ಮನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಬಟ್ ಎಸ್ ಅಮ್ಮನ್ಗೆ ಅಂತ ತಂದಿರೋದು ಅವ್ರು ಹೇಳ್ತಾ ಇದ್ರು ನನ್ಗೊಂದು ಡೈಮಂಡ್ ನೋಸ್ ರಿಂಗ್ ಬೇಕು ಅಂತ ಸೊ ಆಲ್ರೆಡಿ ಇತ್ತು ಅದು ಸಿಂಗಲ್ ಅಲ್ವಾ ಅದಕ್ಕೆ ಅವರು 7 ಸ್ಟೋನ್ ಬೇಕು ಅಂತ ಹೇಳಿದ್ರು ಬಟ್ ಅಲ್ಲಿ ಇದ್ದಿದ್ದು 6 ಸ್ಟೋನ್ಸ್ ಸುಲ್ತಾನ್ ಅವರ ಬ್ರ್ಯಾಂಡ್ ಇಂದ ಈ ಸತಿ ತಗೊಂಡ್ ಬಂದೆ ಟ್ರೈ ಮಾಡೋಣ ಅಂತ ಸೊ ಖರ್ಜೂರ ಕೊಡ್ತೀನಿ ಧರ್ಮಕೊರೆ ಖರ್ಜೂರ ಅಲ್ವಾ ಇನ್ನಲ್ಲಿ ಥ್ಯಾಂಕ್ ಯು ಸೊ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೇಳಿ ಈ ತರದ ಸರ್ಪ್ರೈಸಸ್ ಅಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ ವಿಡಿಯೋನ ಮಾಡ್ಬೇಕಾ ಬೇಡವಾ ಅಂತ ತೆರೆಗೆ ಇಷ್ಟ ದೀಪನಿ ಇಷ್ಟ ಇವಳು ಇಷ್ಟ ಅಲ್ವಾ ಎಲ್ರು ಇಷ್ಟನೇ ದೇವರೇ ಇದು ಸುಲ್ತಾನ್ ಅವ್ರದ್ದು ಡೈಮಂಡ್ ಸರ್ಟಿಫಿಕೇಟ್ ಬೇರೆ ಇದೆ ಸೊ ಡೈಮಂಡ್ ತಗೊಂಡಾಗ ಈ ಸರ್ಟಿಫಿಕೇಟ್ ಬೇರೆ ಸಿಗುತ್ತೆ ಪುಟಾಣಿ ಗಿಫ್ಟ್ ಬಟ್ ಎಸ್ ಬೇಕು ಅಂತ ಏನಾದ್ರು ಕೊಟ್ರೆ ಐ ಥಿಂಕ್ ಅದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಬಿಲ್ ದುಡ್ಡು ಕಟ್ಟಿದೆ ಕಟ್ಟದ ಮೇಲೆ ನಾವೆಲ್ಲ ಸೇರಿ ಕಟ್ಟುವ ದುಡ್ಡು ಕಟ್ಟಲಿಲ್ಲಕ್ಕೆ ನನಗೆ